ನಮಸ್ಕಾರ ಪ್ರಿಯರೇ. ಪ್ರೀತಿಯನ್ನಿಟ್ಟು ಮಾನ್ಯ DVGಯವರ ಮಂಕುತಿಮ್ಮನ ಕಗ್ಗದ ಸಾರವನ್ನು ಕೇಳುತ್ತಿರುವ ನಿಮಗೆಲ್ಲರಿಗೂ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತೇನೆ. ಇಂದಿನ ಸರಣಿ ಸಂಚಿಕೆ 56 ಹಾಗೂ 11ನೇ ಕಗ್ಗವನ್ನು ಇಂದು ನಾನು ವಾಚನವನ್ನು ಮಾಡಲಿದ್ದೇನೆ. ನಾನು ನಿಮ್ಮೊಂದಿಗೆ ಕರುಣಾಕರ ಬಳ್ಕೋರು. ಇಂದಿನ ಕಗ್ಗ ಮುತ್ತಿರುವುದು ಇಂದು ಭೂಮಿಯಲ್ಲೊಂದು ದುರ್ದೈವ. ಮುತ್ತಿರುವುದು ಇಂದು ಭೂಮಿಯನ್ನು ಒಂದು ದುರ್ದೈವ. ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ. ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ. ಸುತ್ತಿಪುದು ತಲೆಯನು ಅನುದಿನದ ಲೋಕದ ವಾರ್ತೆ. ಸುತ್ತಿಪುದು ತಲೆಯನು ಅನುದಿನದ ಲೋಕದ ವಾರ್ತೆ. ಎತ್ತಲಿದಕ್ಕೆಲ್ಲ ಕಡೆ ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ. ಪ್ರಿಯರೇ, ಇಂದು ನಾವೆಲ್ಲರೂ ಅತ್ಯಂತ ಸಂದಿಗ್ಧ ಸ್ಥಿತಿಯಲ್ಲಿದ್ದೇವೆ, ಬದುಕ್ತಾ ಇದ್ದೇವೆ. ಇಡೀ ಜಗತ್ತನ್ನು, ಭೂಮಿಯನ್ನು ಒಂದು ದುರ್ದೈವ ಮುತ್ತಿಕೊಂಡಿದೆ ಎಂಬ ವಿಷಾದವನ್ನು ಕವಿ ಇಲ್ಲಿ ವ್ಯಕ್ತಪಡಿಸ್ತಾರೆ. ಈ ಕಗ್ಗವನ್ನು ಅವರು ಸೃಷ್ಟಿ ಮಾಡುವಾಗ ಯಾವ ಸಂದಿಗ್ಧ ಸ್ಥಿತಿ ಇತ್ತೋ ಊಹಿಸಲು ಅದು ಅಸದಳ. ಆದರೆ ಇಂದಿನ ದಿನಕ್ಕೆ ಈ ಕಗ್ಗ ಹಿಡಿದ ಕನ್ನಡಿಯಂತೆ ಭಾಸ ಆಗ್ತಾ ಇದೆ. ಇದು ನಿಮ್ಮೆಲ್ಲರ ಅನುಭವಕ್ಕೂ ಬಂದಿರಬಹುದು, ನಮ್ಮ ಅನುಭವಕ್ಕೂ ಬಂದಿದೆ, ಎಲ್ಲರ ಅನುಭವಕ್ಕೂ ಕೂಡ ಬಂದಿದೆ. ನಿಮ್ಮೆಲ್ಲರ ಮನವನ್ನು ಇದು ಕದಡುತ್ತಾ ಇದೆ. ಏನೇ ಇದ್ದರೂ, ಎಷ್ಟೇ ಇದ್ದರೂ ಏನು ಮಾಡಲಾಗದ ಅತ್ಯಂತ ಅಸಹಾಯಕ ಸ್ಥಿತಿಗೆ ನಮ್ಮನ್ನು ತಂದಿಟ್ಟಿದೆ ಈ ಪ್ರಕೃತಿ. ನೋವು, ಆತಂಕ, ತಳಮಳ, ನಿರಾಸೆ, ದುಃಖ ಎಲ್ಲವೂ ಆವರಿಸಿಕೊಂಡಿದೆ. ಇಡೀ ಜಗತ್ತೇ ಹೊಗೆ ಎಂಬ ದುಃಖದ ತಪ್ತ ಸಾಗರದಲ್ಲಿ ತೇಲುತ್ತಿರುವ ಸಂಗತಿ ಎಲ್ಲರ ಮನಸ್ಸಿನಲ್ಲಿಯೂ ಭಯದ ವಾತಾವರಣವನ್ನು ಉಂಟು ಮಾಡಿದೆ. ಬಂಧುಗಳೇ, ಈ ಭೂಮಿಯ ಮೇಲೆ ಮನುಷ್ಯ ಹುಟ್ಟಿದ ದಿನದಿಂದ ಸಾವು ನೋವುಗಳು ಎಲ್ಲೇ ಮೀರಿ ನಡೆದಿದ್ದಾವೆ. ಕಾರಣಗಳು ಹಲವು ಇರಬಹುದು. ಸಾಂಕ್ರಾಮಿಕ ರೋಗಗಳಿಂದ ಹಿಡಿದು ಭೂ, ವಾಯು, ಜಲಪ್ರಳಯ, ಪ್ರಾಕೃತಿಕ ವಿಕೋಪ, ಭೂಕಂಪ, ಮಿಗಿಲಾಗಿ ಮನುಷ್ಯನನ್ನೇ ಕೊಲ್ಲುವ ಯುದ್ಧ, ಹೀಗೆ ಹಲವು ಸಂಕಟಗಳು ಮನುಷ್ಯನ ಬದುಕಿನ ಮುಂದೆ ಎದುರಾದ ಸವಾಲುಗಳು. ಇದರ ತಳಮಳವನ್ನು ಈ ಕಗ್ಗದಲ್ಲಿ ಕವಿ ವ್ಯಕ್ತಪಡಿಸುವುದನ್ನು ನಾವು ಕಾಣಬಹುದಾಗಿದೆ. ಸ್ಥಳೀಯವಾಗಿ ಆರಂಭಗೊಂಡು ವಿಶ್ವವ್ಯಾಪಿಯಾಗಿ ಸಂಭವಿಸಲಿರುವ ಭೂತ, ವರ್ತಮಾನ, ಭವಿಷ್ಯ ಕಾಲಗಳ ಸಂಕಟ ಭಾರದ ಆಲಾಪಗಳೊಂದಿಗೆ ದುರ್ದೈವ ಆವರಿಸಿದೆ ಎನ್ನುತ್ತಾರೆ. ಈ ದುರ್ದೈವವು ಕೇಕೆ ಹಾಕುತ್ತಾ ಆಹಾಕಾರದೊಂದಿಗೆ ಕಾಣಿಸಿಕೊಳ್ಳುತ್ತಿರುವ ಮೃತ್ಯುವಿನ ಅಟ್ಟಹಾಸಕ್ಕೂ ಒದ್ದಾಡಿಕೊಂಡೇ ಸ್ಪಂದಿಸುತ್ತಿದೆ ಕವಿಯ ಹೃದಯ. ಜಗತ್ತಿನ ಯಾವುದೇ ಮೂಲೆಗಳಿಗೂ ಹೋದರೂ ಎಡೆಬಿಡದೆ ಪೀಡಿಸುತ್ತಿರುವ ಸಾವು ಮರಣ ಮೃದಂಗ, ಸಾವಿಲ್ಲದ ರೋಗವಿಲ್ಲದ ತಾಣದ ಸಂಗತಿಯು ಕಾಣದಾಗಿ ಇದಕ್ಕೆಲ್ಲ ಕೊನೆಯೆಂದು, ಬಿಡುಗಡೆ ಇಲ್ವೇ, ಮುಕ್ತಿ ಇಲ್ವೇ ಎಂಬ ದುಃಖವನ್ನು ಇಲ್ಲಿ ನಾವು ಕಾಣಬೇಕಾಗ್ತದೆ. ಈ ಘಟನೆಯನ್ನು ನಾವು ಸಿಂಹಾವಲೋಕನ ಮಾಡುವುದಾದರೆ ಘನಘೋರವಾದಂಥ ವಿಶ್ವ ಮಹಾಯುದ್ಧವೇ ಈ ಭೂಮಿಯಲ್ಲಿ ನಡೆದು ಹೋಗಿದೆ. ಯುದ್ಧಗಳು ನೆಪದಲ್ಲಿ ವಿಶ್ವವನ್ನು ಆವರಿಸಿಕೊಂಡಿರುವಂಥ ಮೃತ್ಯುವೆ ತಾಂಡವ ಆಡಿ ಹೆಣ್ಣು ಹೊನ್ನು ಮಣ್ಣುಗಳಿಗಾಗಿ ಅಪ್ಪ ಅಮ್ಮ ಸಂಸಾರ ಅಂದು ಬಂಧು ಬಳಗ ಎಲ್ಲವೂ ಕೂಡ ಸಾವು ನೋವುಗಳ ಗೂಡಾಗಿ ದುಃಖವೇ ಅಂತಿಮವಾಗಿ ಆವರಿಸಿದ ಸ್ಥಿತಿ ಇಂದಿಗೂ ನಿಮಗೆಲ್ಲರಿಗೂ ಕೂಡ ನೆನಪಿದೆ. ಮನುಷ್ಯ ಎಷ್ಟೇ ಗೆದ್ದನೆಂದು ಪೌರುಷದಿಂದ ಮೆರೆದರೂ ವಾಸ್ತವದಲ್ಲಿ ಸೋತು ಸುಣ್ಣವಾಗಿ ನಾಚಿಕೆಯಿಂದ ಮುಖಕ್ಕೆ ಮುಖವಾಡವನ್ನು ಧರಿಸಿ ಕದ್ದು ಮುಚ್ಚಿ ಇವತ್ತು ತಿರುಗಾಡ್ತಾ ಇದ್ದಾನೆ. ಆದರೆ ಇಲ್ಲಿ ಗೆದ್ದದ್ದು ಸಾವು, ಮೃತ್ಯು ಮಾತ್ರ. ಮನುಷ್ಯನ ಸಾಧನೆಯ ಪ್ರತೀಕವೇ ಅಣುಬಾಂಬ್ಗಳು, ಸಿಡಿಮದ್ದುಗಳು, ಶಸ್ತ್ರಾಸ್ತ್ರಗಳು ಎಲ್ಲವೂ ಮೇಲ್ಗೈ ಸಾಧಿಸಿದ್ದಾವೆ. ಆದರೆ ಸಿಕ್ಕ ಪ್ರತಿಫಲವೇನು? ಸಾವು, ಮರಣ. ಜೀವನ ಶೈಲಿ ಬದಲಾದಂತೆ ಜಗತ್ತನ್ನು ಬದಲಾಯಿಸಿತು. ದೇಶ, ಸಂಸ್ಕಾರ, ಸಂಸ್ಕೃತಿ, ಜಾತಿ, ಮತ, ಧರ್ಮಗಳ ಸಂಘರ್ಷವ ಹುಟ್ಟುಹಾಕಿ ಪ್ರದೇಶ, ದೇಶ, ವಿದೇಶಗಳನ್ನು ವಿಂಗಡಿಸಿ ಹಿಂಸೆ, ಮತ್ಸರ,
ವೈರತ್ವ, ಮೋಸ, ಕಪಟ, ಅನ್ಯಾಯಗಳನ್ನು ಹುಟ್ಟುಹಾಕಿ ರಕ್ತ ದೋಕುಳಿಯ ಚೆಲ್ಲಿ ಸಾವು ನೋವುಗಳು ಮೆರೆದಾಡಿದವು. ಇವುಗಳನ್ನೆಲ್ಲ ನೋಡುವಾಗ ಮತ್ತು ತಿಳಿಯುವಾಗ ಇವುಗಳಿಗೆ ಕೊನೆ ಇಲ್ವೇ? ಯಾವಾಗ ಹಾಗಾದರೆ? ಮನುಷ್ಯನನ್ನೇ ಮೂಕ ವಿಸ್ಮಿತಗೊಳಿಸಿದ, ಕಣ್ಣಿಗೆ ಕಾಣದೇ ಅಂತಿರುವ ವೈರಸ್ ಕೊರೋನಾಕ್ಕೆ ಮುಕ್ತಿ ಎಂದು. ನಾಳೆಯ ಒಳ್ಳೆಯ ದಿನಗಳಿಗಾಗಿ ಕಾಯೋಣ. ಮನೆಯಲ್ಲೇ ಇರಿ, ಎಲ್ಲಾದರೂ ಇರಿ, ಎಂತಾದರೂ ಇರಿ, ನಿಮ್ಮ ಆರೋಗ್ಯದ ಬಗ್ಗೆ ಭಾಳಷ್ಟು ಕಾಳಜಿಯಿಂದ ಇರಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾನು ಭೇಟಿಯಾಗುತ್ತೇನೆ. ಅಲ್ಲಿ ತನಕ ನಮಸ್ಕಾರ.